ಪಾನಮತ್ತನಾದ ಕಾರು ಚಾಲಕ ಅತಿ ವೇಗದಿಂದ ಕಾರು ಚಲಾಯಿಸಿ ರಸ್ತೆ ಬದಿಯಲ್ಲಿದ್ದ ಮನೆಗೆ ಡಿಕ್ಕಿ ಹೊಡೆದು ಅವಾಂತರ ಸೃಷ್ಟಿಸಿದ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೋಬಳಿ ಬಳಿ ನಡೆದಿದೆ. ಘಟನೆಯಲ್ಲಿ ಮನೆಯ ಮುಂದೆ ನಿಲ್ಲಿಸಿದ್ದ ಸ್ಕೂಟರ್ ಮತ್ತು ಓಮಿನಿ ಕಾರು ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪಾನಮತ್ತ ಚಾಲಕನ ವಿರುದ್ಧ ಸೂಕ್ತ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆಕಸ್ಮಿಕವಾಗಿ ರೈಟಿಗೆ ಎಳ್ಕೊಂಡು ಆಕಸ್ಮಿಕ ಆಯಿತು, ಅವನಿಗೆ ಏನು ಇದಾಯಿತೋ ಗೊತ್ತಿಲ್ಲ. ಈ ನಮ್ಮ ಬೇಲಿ ಕಲ್ಕಂಬಗಳು ಬೇಲಿ ಎಲ್ಲ ಕಿತ್ತಾಕಿ ನಮ್ಮ ಹೊಲದ ಹತ್ರ ಜಮೀನು ಹತ್ರ ಬೋರ್ವೆಲ್ಗೆ ಇದು ಟಿ ಸಿಗಳು ಮತ್ತು ಈ ಥರ ಮೆಟೀರಿಯಲ್ಗಳೆಲ್ಲ ಹೊಡೆದಾಕಿ ಮನೆಗೆ ನುಗ್ಗಿ ಮನೆ ಗೋಡೆ ಎಲ್ಲ ಸ್ಕ್ರ್ಯಾಚ್ ಆಗಿದೆ. ಮತ್ತು ಮನೆಗೆ ಶೀಟ್ ಹಾಕಿದ್ದು ಎಲ್ಲ ಹೊಡೆದೋಗಿದ್ದಾವೆ. ಮತ್ತು ಮುಂಭಾಗದಲ್ಲಿ ಕಾರೆಲ್ಲ ನಿಲ್ಲಿಸಿದ್ವಿ. ಕಾರು ಬೈಕಿಗೆಲ್ಲ ಡ್ಯಾಮೇಜ್ ಆಗಿ ಮತ್ತು ಮುಂದಗಡೆ ಹೂವಿನ ಗಿಡ ಅದು ಇದು ಎಲ್ಲ ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ವಿ. ಅದೆಲ್ಲ ಹಾಳು ಮಾಡೋಕ್ಕೆ ಮುಂದೆ ಕಾರೆಲ್ಲ ಬಸ್ಟಾಗಿ ಅಲ್ಲಿ ನಿಂತಿದೆ. ಇವಾಗ ಯಾರಿಗಾದ್ರೂ ಏಟಾಗಿದೆಯಾ?